ಮಂಗಳೂರಿನ ವೆಲ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಸ್ಪತ್ರೆಯ ವಿಭಾಗಗಳು, ಮೆಡಿಕಲ್ ವಾರ್ಡ್ಗಳು, ಬ್ಲಡ್ ಬ್ಯಾಂಕ್ ಸೌಲಭ್ಯ ಸಹಿತ ಹಲವು ಸಹಾಯ ಸಹಕಾರ ನೀಡಲು ಸಮುದಾಯ ಸಹಾಯ ಕೇಂದ್ರವನ್ನು ಆರಂಭಿಸಲಾಗಿದ್ದು, ಆಸ್ಪತ್ರೆಯ ಒಪಿಡಿ ವಿಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ವೆಲ್ಲಾಕ್ ಆಸ್ಪತ್ರೆಗೆ ಪ್ರತಿದಿನ ಸಾವಿರಾರು ರೋಗಿಗಳು ಬರ್ತಾರೆ. ವೈದ್ಯರು ಚಿಕಿತ್ಸೆಯ ಸೌಲಭ್ಯಗಳ ಬಗ್ಗೆ ಸಹಾಯ ಕೇಂದ್ರ ಸಲಹೆ ನೀಡಲಿದೆ ಎಂದರು. ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು. ಇಲ್ಲಿ ವೈದ್ಯರು, ನರ್ಸ್ಗಳ ಕೊರತೆ ಇದೆ. ಶೀಘ್ರದಲ್ಲೇ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಾರದರ್ಶಕ ಸೇವೆ ನೀಡಲು ಮುಂದಾಗಬೇಕು ಎಂದು ಹೇಳಿದರು. ಈ ವೆಲ್ಲಾಕ್ ಆಸ್ಪತ್ರೆಗೆ ಮಂಗಳೂರು ಜಿಲ್ಲೆ ಅಲ್ಲದೆ ನಮ್ಮ ಬೇರೆ ಬೇರೆ ಶಿವಮೊಗ್ಗದಿಂದ ಮತ್ತು ಚಿಕ್ಕಮಗಳೂರಿಂದ, ಉತ್ತರ ಕನ್ನಡದಿಂದಲೂ ಕೂಡ ಕೆಲವು ರೋಗಿಗಳು ಅಥವಾ ಈ ಆಸ್ಪತ್ರೆ ಚಿಕಿತ್ಸೆಗಾಗಿ ಬರುವಂಥ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ. ನನಗೆ ಸಿಕ್ಕಿರುವಂಥ ಮೇಲ್ನೋಟದ ಅಂಕಿಅಂಶಗಳ ಪ್ರಕಾರ ದಿನನಿತ್ಯ 1,500ಕ್ಕೂ ಹೆಚ್ಚು ಹೊರರೋಗಿಗಳು ನಮ್ಮಲ್ಲಿ ದಾಖಲಾಗ್ತಾರೆ. 1,500ಕ್ಕಿಂತಲೂ ಹೆಚ್ಚು ಹೊರರೋಗಿಗಳು ದಾಖಲಾಗ್ತಾರೆ. ಒಳರೋಗಿಗಳ ಸಂಖ್ಯೆ ಹೆಚ್ಚು ಕಡಿಮೆ ದಿವಸಕ್ಕೆ 30-40 ಜನರು ಸೇರ್ಪಡೆ ಆಗುತ್ತೆ. ಅದೇ ಪ್ರಮಾಣದ ಹೆಚ್ಚು ಕಡಿಮೆ ಆದರೂ ಸರಾಸರಿ 150ಕ್ಕೂ ಹೆಚ್ಚು ಒಳರೋಗಿಗಳಿರುವಂಥ ಪರಿಸ್ಥಿತಿಗಳು ಇರುತ್ತೆ ನಮ್ಮಲ್ಲಿ. ಇದಕ್ಕೆ ಬೇಕಾದಂಥ ಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಮತ್ತು ಮೂಲಭೂತ ಸೌಕರ್ಯಗಳೆಲ್ಲ ಅವಶ್ಯಕತೆಗಳನ್ನು ಗಮನಿಸಿದರೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಅವಶ್ಯಕತೆಗಳಿದೆ ಅಂತ ಅನಿಸ್ಬಿಡುತ್ತೆ. ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಮಾತನಾಡಿ, ಸಮುದಾಯ ಜಿಲ್ಲಾ ಆಸ್ಪತ್ರೆಗೆ ಸಾವಿರಾರು ಜನರು ಬರ್ತಾರೆ. ಹಲವರಿಗೆ ಇಲ್ಲಿನ ಮಾಹಿತಿ ಇರಲ್ಲ. ಅಂತವರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಸಮುದಾಯ ಸಹಾಯ ಕೇಂದ್ರ ತೆರೆಯಲಾಗಿದೆ. ಇದೊಂದು ನೂತನ ಸೇವಾ ಯೋಜನೆಯಾಗಿದೆ. ಆಸ್ಪತ್ರೆಯಲ್ಲಿ ಸೂಚನಾ ನಾಮಫಲಕಗಳನ್ನು ಅಳವಡಿಸಲಾಗುವುದು ಎಂದರು. ಶರ್ಮಾ ಅವ್ರು ಹೇಳಿದಾಗ ನಾನೇ ಫಸ್ಟ್ ಟೈಮ್ ಬಂದಾಗ ನಾನು DMO ಅವ್ರನ್ನ ಅದೇ ಕೇಳಿದೆ, ಹೇಗೆ ಗೊತ್ತಾಗುತ್ತೆ ಜನಕ್ಕೆ ಅಂತ. ಇನ್ಫ್ಯಾಕ್ಟ್ ಈ ಥರ ಹೆಲ್ಪ್ ಡೆಸ್ಕ್ ಜೊತೆಗೆ ಸ್ವಲ್ಪ ಬೋರ್ಡ್ಸು ಎಲ್ಲ ನಾವು ಜಾಸ್ತಿ ಮಾಡಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸೋದಕ್ಕೆ. ಇಟ್ಸ್ ಅ ವೆರಿ ಹ್ಯೂಜ್ ಬಿಲ್ಡಿಂಗ್ ಮತ್ತು ಎಷ್ಟೊಂದು ಕಡೆ ಇದೆ ಅಂದರೆ ಜಸ್ಟ್ ಎಲ್ಲೆಲ್ಲಿ ಜಾಗ ಆಗುತ್ತೋ ಅಲ್ಲಿ ಕಟ್ಕೊಂಡು ಹೋಗಿದ್ದೀವಿ. ಈಗ ಸ್ಮಾರ್ಟ್ ಸಿಟಿ ವತಿಯಿಂದ ಹಲವಾರು ಹೊಸ ಬಿಲ್ಡಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ಟಿಲ್ ಇದ್ರದ್ದು ಸ್ಪ್ರೆಡ್ ನೋಡಿದ್ರೆ ಎಷ್ಟೊಂದು ಕಡೆ ಬೆಳ್ಕೊಂಡಿದೆ ಇದು. ಆದ್ದರಿಂದ ಒಂದು ನರ್ವ್ ಸೆಂಟರ್ ಥರ, ಒಂದು ಕೋಆರ್ಡಿನೇಟಿಂಗ್ ಸೆಂಟರ್ ಥರ ಒಂದು ಬೇಕಾಗಿದೆ. ಅದು ಇಟ್ಸ್ ದ ನೀಡ್ ಆಫ್ ದಿ ಆರ್ ಅಂತ ನನಗನ್ಸುತ್ತೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಇನ್ನು ಮುಂದೆ ಈ ಸಮುದಾಯ ಕೇಂದ್ರ ಸಹಾಯ ಮಾಡಲಿದೆ ಎಂದು ಹೇಳಿದರು. ಈ ಮಂಗಳೂರು ನಗರದಲ್ಲಿ ಈ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಮುಂದೆ ಬಂದಂಥ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪೂರ್ವಕವಾದ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಸಮುದಾಯ ಸಹಾಯ ಕೇಂದ್ರದ ಸ್ವಯಂ ಸೇವಕರು ಹಾಗೂ ವಿಶ್ವವಿದ್ಯಾನಿಲಯದ ರೆಡ್ ಕ್ರಾಸ್ ಘಟಕದ ವಿದ್ಯಾರ್ಥಿಗಳಿಗೆ ಜಾಕೆಟ್ಗಳನ್ನು ಸಚಿವರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಘಟಕದ ಚೇರ್ಮನ್ CA ಶಾಂತರಾಮ್ ಶೆಟ್ಟಿ, ವೆಲ್ಲಾಕ್ ಅಧೀಕ್ಷಕಿ ಡಾ ರಾಜೇಶ್ವರಿ ದೇವಿ, ವಿಶ್ವವಿದ್ಯಾನಿಲಯ ಯುವ ರೆಡ್ ಕ್ರಾಸ್ ನೋಡೆಲ್ ಅಧಿಕಾರಿ ಡಾ ಗಣಪತಿ ಗೌಡ, ರೆಡ್ ಕ್ರಾಸ್ ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.